ಜಿಸನ್ ಅಲಿ ಅವರು ಒಮ್ಮೆ ಮಾಸ್ಟರ್ ಶಿವಾಜಿ ಹಾಗೂ 2 ಬಾರಿ ನ್ಯಾಷನಲ್ ಅನ್ನು ಆಡಿದಂಥ ವಕೀಲರವರು ಹಾಗೂ PHLನ ಅಧ್ಯಕ್ಷರು ಕೂಡ ಅವರೊಟ್ಟಿಗೆ ಯೂನಸ್ ಬದ್ರಿಯಾ ಸ್ಪೋರ್ಟ್ಸ್ನವರು ಅವರು ಸಹ ಯೂನಸ್ ಅವರು. ಇನ್ನು ಪ್ರಜ್ವಲ್ ಶಿವಾಜಿ ಫಿಸಿಕಲ್ ಕೈ ಎತ್ತಿರಿ, ಪ್ರಜ್ವಲ್ ದಾರ ತೆಗೆದನ್ನ. ಅದೇ ರೀತಿ ನವೀದ್ ಬದ್ರಿಯಾ ಹೆಲ್ತಿಗ್ನವರು. ಇದಾದ ತಕ್ಷಣ ತುಳುನಾಡ ಕುಮಾರ ವಿಭಾಗದಲ್ಲಿ ರೆಡಿ ಆಗಿರ್ಬೇಕು. ಗಗನ್ ಶೆಟ್ಟಿ ನೀವು ಹಾಗೂ ಅನ್ಯನ್ಯ ರೆಡಿ ಇರ್ಬೇಕಲ್ಲಿ. ನಾಗರಾಜ್, ಅಶ್ವಿನ್, ರಾಮಾಂಜನೇಯ ಹಾಗೂ ನಾಗರಾಜ್ ಅಲ್ಲ DP ಚಿತ್ರಾಪುರ ರೆಡಿ ಆಗ್ಬೋದು. ನಾಲ್ಕು ಆರು ನಾಲ್ಕು. ಅವರಿಬ್ರು ಈ ಒಂದು ಕಾಂಪಿಟೇಷನ್ನಿಗೆ ಓಡಾಡಲಿಕ್ಕೆ ಮೇನ್ ಆದಂಥವ್ರವರು ಅಧ್ಯಕ್ಷರು ಹಾಗೂ ಅವರು ಸದಸ್ಯರವರು BHLನ ಸದಸ್ಯರು. ಆದರೂ ಸಹ ಅವರು ಕುಸ್ತಿಯನ್ನು ಆಡಬೇಕು ಅನ್ನೋ ಒಂದು ಹುಮ್ಮಸ್ಸಿಗೋಸ್ಕರ ಆಡ್ತಾ ಇದ್ದಾರೆ. ಎಲ್ಲರೂ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಜಿಸನ್ನಲ್ಲಿ ಅಧ್ಯಕ್ಷರು BHLನವರವರು. ಜೊತೆಗೆ ವಕೀಲರು ಸಹ ಅವರು ಜಿಸನಲ್ಲಿ ಅವರು ವಕೀಲರು ಸಹ ಅವರು. ಯೂನಸ್ ಬದ್ರಿಯಾ ಇವರು ತೃತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಚಪ್ಪಾಳೆಯ ಮೂಲಕ ಇವರಿಗೆ ಅಭಿನಂದನೆ ಸಲ್ಲಿಸಬೇಕು. ಬದ್ರಿಯಾ ಸ್ಪೋರ್ಟ್ಸ್ ಜಿಸನಲ್ಲಿ ಅವರು ಫೈನಲ್ ಹಂತವನ್ನು ತಲುಪಿದ್ದಾರೆ. ಇನ್ನು ಪ್ರಜ್ವಲ್ ಶಿವಾಜಿ ಫಿಸಿಕಲ್ ಹಾಗೂ ನವೀದ್ ಬದ್ರಿಯಾ ಹೆಲ್ತಿಗ್ನ ಕುಸ್ತಿಪಟುವರು. ಇದು ಸಹ ಸೆಕೆಂಡ್ ಸೆಮಿಫೈನಲ್. ಇದು 74 + 84 kg ವಿಭಾಗದಲ್ಲಿ. ಇನ್ನು 61 kg ವಿಭಾಗದಲ್ಲಿ ರೆಡಿ ಇರಬೇಕಾಗಿದ್ದು ಗಗನ್ ಶೆಟ್ಟಿ ಬರಿ ಒಳಗಡೆ, ಶಿವಾಜಿ ಫಿಸಿಕಲ್ ಹಾಗೂ ಅನನ್ಯ BB ಬೆಂಗ್ರೆ. ಅದೇ ರೀತಿ ಅಶ್ವಿನ್, ರಾಮಾಂಜನೇಯ ಅಡ್ಯಾರ್ ಪಡವ್ ಹಾಗೂ ನಾಗರಾಜ್ DP ಚಿತ್ರಾಪುರ ರೆಡಿ ಆಗಿ ಬರ್ಬೇಕು ನಾವು. Kali kat Nabi.
ಗಗನ್ ಶೆಟ್ಟಿ ಅವರು. ಅನನ್ಯ ಬಿಬಿ ಬೆಂಗ್ರೆ. ಅಶ್ವಿನ್ ರಾಮಾಂಜನೇಯ ಇಲ್ಲದ್ರಿ ಕೈ ಎತ್ರಿ ಯಾರು? ಅಶ್ವಿನ್ ರಾಮಾಂಜನೇಯ ಅದು. ನಾಲ್ಕು ಎರಡು ಕರೆಕ್ಟ್ ಇದೆ. 4-2 ಫಸ್ಟ್ ಥ್ರೋಗೆ 4, ಆನಂತರ ಡೇಂಜರಿಗೆ ರೆಡ್ಡಿಗೆ ಇದು ಫ್ಲೂ ಹೋಗಿದ್ದಕ್ಕೆ 2. 4-2. ಅನನ್ಯ ಬಿಬಿ ಬೆಂಗ್ರೆ ನೆಕ್ಸ್ಟ್ ಕೋರ್ಟಿಗೆ ನಿಮ್ದಿದೆ. ನಿಮ್ಮದು ಸಹ ರೌಂಡ್ ರಾಬಿನ್ ಇದೆ. ವೆರಿ ಗುಡ್ ಫುಟ್ಬಾಲ್. ಬಹಳ ಅತ್ಯುತ್ತಮವಾಗಿ ಕುಸ್ತಿ ನಡೀತಾ ಇದೆ ನೋಡಿ. ಚಪ್ಪಾಳೆ ಮೂಲಕ ಇಬ್ಬರೂ ಹಂಗೆ ಆಡ್ತಾ ಇದ್ದಾರೆ. 6-2 ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕುಸ್ತಿನ. 2-6 ಸ್ಕೋರ್ ನೋಡಿ. ಯಾರು ಗೆಲ್ಲಿ ಯಾರು ಸೋಲ್ಲಿ ಬಹಳ ಚೆನ್ನಾಗಿ ಆಡ್ತಾ ಇದ್ದಾರೆ ಇಬ್ರು. ಇಬ್ಬರಿಗೂ ಸಹ ಚಪ್ಪಾಳೆಯ ಮೂಲಕ ಕುಸ್ತಿಗೆ ಹುರಿದುಂಬಿಸ್ಬೇಕು ನೀವು ನೋಡಿ. ಯಾರ್ಯಾರ ಗೆಲ್ಲಿ ಅದ್ರೊಳಗಡೆ ಇಬ್ರು ಚೆನ್ನಾಗಿ ಆಡ್ತಾ ಇದ್ದಾರೆ ಅಲ್ಲಿ. ಸ್ಕೋರ್ 2-6. ನೋಡಿ ನಿಜಕ್ಕೂ ಒಂದು ಹೆಮ್ಮೆ ಅನಿಸ್ತದೆ. ಕುಸ್ತಿ ವಿಷಯ ಬಂದಾಗ ಎಲ್ಲರೂ ಕ್ಲಬ್ಬಿಂದ ಕ್ಲಬ್ಬಿಗೆ ಜಗಳ ಆಡ್ತಾರವರು ಕುಸ್ತಿ ಬಂದಾಗ. ಆದರೆ ಹೊರಗಡೆ ಬಂದಾಗ ಎಲ್ಲರೂ ಒಟ್ಟಿಗಿರೋದು ನೋಡಿದರೆ ನಿಜಕ್ಕೂ ಈ ಒಂದು ಭಾಳ ಖುಷಿ ವಿಷಯ ಇದು. 2-8 ಸ್ಕೋರ್ 2-8. ಟೈಮ್ ಆಫ್. ಸ್ಕೋರ್ 2-8. ಆಗಿದೆ. 2-12 ಫೈನಲ್ ಹಂತವನ್ನು ತಲುಪಿದ್ದಾರೆ ಅವರು ನವೀದ್ ಅವರು. ನೋಡಿ ಟೈಟ್ಲಿಗೆ ಯಾರ್ಯಾರು ಫಸ್ಟ್ ಬಂದಿದ್ದೀರಿ ಗೊತ್ತಿದೆ ನಿಮಗೆ. ಆಮೇಲೆ ಕುಮಾರ್ ವಿಭಾಗದಲ್ಲಿ, ತುಳುನಾಡ ಕುಮಾರ್ ವಿಭಾಗದಲ್ಲಿ ಗಗನ್ ಶೆಟ್ಟಿ ಹಾಗೂ ನಾಗರಾಜ್ ಮಧ್ಯೆ ಇದೆ. ಅದೇ ರೀತಿ ತುಳುನಾಡ ಕೇಸರಿ ವಿಭಾಗದಲ್ಲಿ ನವರಾಜ್ ಶಿವಾಜಿ ಬಿಸ್ಕಲ್ ಹಾಗೂ ಅನೀಶ್ ಆಂಜನೇಯ ಶಿಶಿರ್ಲು ಮಧ್ಯೆ ಇದೆ. ಇವು ತಮ್ಮ ತಯಾರಿಯಲ್ಲಿರ್ತಕ್ಕಂಥದ್ದು. ಮೊದಲನೇದಾಗಿ ಟೈಟ್ಲು ಲಾಸ್ಟಿಗೆ ಮಾಡ್ತೇವೆ. ಅದಕ್ಕಿಂತ ಮುಂಚೆ ಯಾವ ಟೈಟ್ಲ್ ಇಲ್ಲ ಅವನ್ನ ಮುಗಿಸ್ತೇವೆ. 42ರಿಂದ ಮುಗಿಸಿ ಅನಂತರ ಟೈಟ್ಲು 30 kg, 35 kg, 61, 74 ನಂತರ ಮಾಡ್ತೇವೆ ನಾವು.
4-1 ಸ್ಕೋರ್. ಇಬ್ಬರು ಸಹ ಒಂದೇ ಆಕಾರದವರು ಶಿವಾಜಿ ಫಿಸಿಕಲ್ನ ಕುಸ್ತಿಗರು. ಹಾ 3-4 ಸ್ಕೋರ್ ಆಯ್ತು. ಸರಿ 4-3. 4-3 ಕೆಂಪು ಬಟ್ಟೆಯವರಿಗೆ 4, ನೀಲಿಯವರಿಗೆ 3. ಅಬ್ದುಲ್ ಸುಬಾನ್ ಎಲ್ಲಿದ್ರು ಇಲ್ಲಿ ಬರ್ಬೇಕು. ಅಬ್ದುಲ್ ಸುಬಾನ್ ಸ್ಕೋರ್ 4-3 ಕುಸ್ತಿ ನಡೀತಾ ಇದೆ. ಈಗ 4-3 ಮತ್ತೆ 2 ಅಂಕ ಲೀಡ್ ಕೆಂಪು ಪಟ್ಟಿ. 6-3. ಎಂಟು 3. ಸಮಯ ಮುಕ್ತಾಯವಾಗಿದೆ. ಸ್ಕೋರ್ 8-3. ಸ್ಕೋರ್ 10-3. ಹನ್ನೆರಡು 3 ಸ್ಕೋರ್. ಇಸ್ರಾರ್ ಪಾಷೆ ಅವರು ತೃತೀಯ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಆಂಜನೇಯ ಶಶಿ ಇತ್ತು, ಬೇಗ ಬರ್ರಿ ಒಳಗಡೆ.
ಅದೇ ರೀತಿ ತಸ್ವೀರ್ BHL ಹಾಗೂ ಕ್ರಿಶ್ ಆಂಜನೇಯ ಶಶಿತ್ಲು ಸ್ವಲ್ಪ ಜಾಗ ಬಿಡಿ ಅಲ್ಲಿ ಇವ್ರೆ ಆ ಒಂದು ಮ್ಯಾಟ್ ಹತ್ರ ಸ್ವಲ್ಪ ಜಾಗವನ್ನು ಖಾಲಿ ಮಾಡ್ತೀರಿ ಆ ಕಡೆ. ಈಗ ಟೈಟ್ ಕುಸ್ತಿಗಳು ಆಗ್ತವೆ. ಈಗ ಇನ್ನು ಈ ಕುಸ್ತಿ ಮುಗಿದ ನಂತರ ಮಾಸ್ಟರ್ ಸುಲ್ತಾನ್, ಮಾಸ್ಟರ್ ಶಿವಾಜಿ, ತುಳುನಾಡು ಕುಮಾರ್ ಹಾಗೂ ತುಳುನಾಡು ಕೇಸರಿ ವಿಭಾಗದ ಕುಸ್ತಿಗಳು ಬಾಕಿ ಇದ್ದಾವೆ. ಅವು ಟೈಟ್ ಕುಸ್ತಿಗಳು. ಪತ್ರಿಕಾ 2019 ಮಾಸ್ಟರ್ ಸುಲ್ತಾನ್ ಪ್ರಶಸ್ತಿಯನ್ನ ವೇದಿಕೆಯಿರುವಂತ ಸನ್ಮಾನ್ಯ ಶ್ರೀ ಯಶ್ ಪಾಟೀಲ್ ಸುವರ್ಣ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಉಡುಪಿ ನೀರ್ಮಾರ್ ಫೆಡರೇಷನ್ ನೇಮಿತ ಮಂಗಳೂರು ಇವರ ಕೈಯಿಂದ 2019 ಸಾಲಿನ ಮಾಸ್ಟರ್ ಸುಲ್ತಾನ್ ಪ್ರಶಸ್ತಿನ ತನ್ನದಾಗಿಸಿಕೊಂಡಂತ ಬದ್ರಿಯಾ ಹೆಲ್ತ್ ಲೀಗ್ನ ಬಾಲಕ. ಸಾಲಿನ ತುಳುನಾಡ ಕೇಸರಿ ತುಳುಕುಮಾರ್ ತುಳುನಾಡ ಮಾಸ್ಟರ್ ಶಿವಾಜಿ, ಅದರೊಟ್ಟಿಗೆ ಮಾಸ್ಟರ್ ಸುಲ್ತಾನ್ 2019 ಪ್ರಶಸ್ತಿಯನ್ನ ಬದ್ರಿಯಾ ಹೆಲ್ತ್ ಲೀಗ್ನ ಬಾಲಕ ಪಡ್ಕೊಂಡಿದ್ದಾನೆ. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತು ಕುಸ್ತಿಯಲ್ಲಿ ಭಾಗವಹಿಸಲಿಕ್ಕೆ ಬಂದಿರುವಂತ ಇದರ ತೃತೀಯ ಬಹುಮಾನವನ್ನ ಸುಜಾಲ್ ಆಂಜನೇಯ ಸಸಿತ್ಲು ಇವರು ಪಡ್ಕೊಂಡಿದ್ದಾರೆ. ಈ ಒಂದು ಪ್ರಶಸ್ತಿಯನ್ನ ಶ್ರೀಯುತ ರಾಘವೇಂದ್ರ ರಾವ್ ಮಾಲಕರು ಸಿಟಿ ಬಿಲ್ಡರ್ಸ್ ಸುರತ್ಕಲ್ ಇವರು ಮುಖ್ಯ ವೇದಿಕೆಯಲ್ಲಿ ನೀಡುವಂತೆ ವಿನಂತಿಸ್ತಾ ಇದ್ದಾವೆ. ಸುಜಾಲ್ ಆಂಜನೇಯ ಸಸಿತ್ಲು
ತೃತೀಯ ಬಹುಮಾನ. ಅದೇ ರೀತಿಯಾಗಿ ಮತ್ತೊಂದು ತೃತೀಯ ಬಹುಮಾನ ಸಹಲ್ ಬತ್ರಿಯಾ ಹೆಲ್ತ್ ಲೀಗ್. ಸಹಲ್ ಬತ್ರಿಯಾ ಹೆಲ್ತ್ ಲೀಗ್ ವೇದಿಕೆಗೆ ಬರುವಂತೆ ವಿನಂತಿಸ್ತಾ ಇದ್ದೇವೆ. ಈ ವಿಭಾಗದ ತೃತೀಯ ಬಹುಮಾನ ಕ್ರಿಶ್ ಆಂಜನೇಯ ಸತೀಶ್ ಕೂಡ ವೇದಿಕೆಗೆ ಬರುವಂತೆ ವಿನಂತಿಸ್ತಾ ಇದ್ದೇವೆ. ತೃತೀಯ ಬಹುಮಾನ ಮಾರುತಿ ಡಿಪಿ ಚಿತ್ರಾಪುರ, ದಯಮಾಡಿ ವೇದಿಕೆಗೆ ಬರುವಂತೆ ವಿನಂತಿಸ್ತಾ ಇದ್ದೇವೆ. ತೃತೀಯ ಬಹುಮಾನ ಮಾಸ್ಟರ್ ಶಿವಾಜಿ ವಿಭಾಗದ ತೃತೀಯ ಬಹುಮಾನ ಮಾರುತಿ ಡಿಪಿ ಚಿತ್ರಾಪುರ. ಇನ್ನೊಂದು ತೃತೀಯ ಬಹುಮಾನ ಶಮಾಜಿಲ್ ಬದ್ರಿಯಾ ಹೆಲ್ತ್ ಲೀಗ್ ಸುರತ್ಕಲ್, ಇವರು ಬಂದು ಪಡ್ಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದ್ವಿತೀಯ ಬಹುಮಾನ ಇಸಾಂ ಬದ್ರಿಯಾ ಹೆಲ್ತ್ ಲೀಗ್ ಸುರತ್ಕಲ್. ದ್ವಿತೀಯ ಬಹುಮಾನ ಮಾಸ್ಟರ್ ಶಿವಾಜಿಯನ್ನು ನಾವು ಮತ್ತೆ ನೀಡಲಿಕ್ಕಿದ್ದೇವೆ. ಮಾಸ್ಟರ್ ಶಿವಾಜಿ ಟೈಟಲ್ ಅನ್ನು ನಾವು ಮತ್ತೆ ನೀಡಲಿಕ್ಕಿದ್ದೇವೆ. ಮುಂದಿನ ಬಹುಮಾನವನ್ನು ಶ್ರೀಯುತ ಇಮ್ತಿಯಾಜ್ ಸರ್ ನೀಡುವಂತೆ ವಿನಂತಿಸ್ತಾ ಇದ್ದಾರೆ. 42 kg ವಿಭಾಗದ ತೃತೀಯ ಬಹುಮಾನ ಜಿತೇಶ್ ಆಂಜನೇಯ ಸಸೀತ್ಲು. 42 kg ವಿಭಾಗದ ತೃತೀಯ ಬಹುಮಾನ. ಇನ್ನೊಂದು ತೃತೀಯ ಬಹುಮಾನ ಮಣಿಕಂಠ ಶಿವಾಜಿ ಫಿಸಿಕಲ್ ಬೋಳಾರ್, ದಯಮಾಡಿ ವೇದಿಕೆಗೆ ಬರುವಂತೆ ವಿನಂತಿಸ್ತಾ ಇದ್ದಾರೆ. ಮಣಿಕಂಠ ಶಿವಾಜಿ ಫಿಸಿಕಲ್ ಬೋಳಾರ್. ಈ ವಿಭಾಗದ ದ್ವಿತೀಯ ಬಹುಮಾನ ಅಕ್ಷಯ್ ಎಂ ಶಿವಾಜಿ ಫಿಸಿಕಲ್ ಬೋಳಾರ್. ಅಕ್ಷಯ್ ಎಂ. ಶಿವಾಜಿ ಫಿಸಿಕಲ್ ಬೋಳಾರ್. ಈ ವಿಭಾಗದ ಚಾಂಪಿಯನ್ ಮೇಘರಾಜ್ ಡಿಪಿ ಚಿತ್ರಾಪುರ. 46 kg ವಿಭಾಗದ ತೃತೀಯ ಬಹುಮಾನ ನಿತಿನ್ ಶಿವಾಜಿ ಫಿಸಿಕಲ್ ಬೋಳಾರ್. ಅದೇ ರೀತಿ ಮಂಜು ಎಚ್ ರಾಮಾಂಜನೇಯ ಅಡ್ಡೇರ್ ಪದಾವ್. ಮಂಜು ಎಚ್. ಈ ವಿಭಾಗದ ದ್ವಿತೀಯ ಬಹುಮಾನ ಅಜಿತ್ ಎಸ್ ವಿವಿ ಬೆಗ್ರೆ. ಈ ವಿಭಾಗದ ಚಾಂಪಿಯನ್ ಪ್ರವೀಣ್ ಡಿಪಿ ಚಿತ್ರಾಪುರ. ಕೆಜಿ ವಿಭಾಗದ 2019ನೇ ಸಾಲಿನ ಚಾಂಪಿಯನ್ ಪ್ರವೀಣ್ ಡಿಪಿ ಚಿತ್ರಾಪುರ. ಮುಂದಿನ ಬಹುಮಾನವನ್ನು ಡಾಕ್ಟರ್ ಮುರಳಿ ಸರ್ ನೀಡುವಂತೆ ವಿನಂತಿಸ್ತಾ ಇದ್ದಾರೆ. 50 kg ವಿಭಾಗದ ತೃತೀಯ ಬಹುಮಾನ ರಾಜೇಶ್ ರಾಮಾಂಜನೇಯ ಅಡ್ಯಾರ್ ಪದಾರ್. ಪ್ರಜ್ವಲ್ ಶಿವಾಜಿ ಫಿಸಿಕಲ್ ಬೋಳಾರ್. ಇನ್ನೊಂದು ತೃತೀಯ ಬಹುಮಾನ. 50 kg ವಿಭಾಗದ ದ್ವಿತೀಯ ಬಹುಮಾನ ಇಸ್ಮಾಯಿಲ್ ಜಸೀನ್ ಬದ್ರಿಯಾ ಹೆಲ್ತ್ ಲೀಗ್ ಸುರತ್ಕಲ್. ಈ ವಿಭಾಗದ ಪ್ರಥಮ ಬಹುಮಾನಿ ಪ್ರಕಾಶ್ ಡಿಪಿ ಚಿತ್ರಾಪುರ. kg ವಿಭಾಗದ ತೃತೀಯ ಬಹುಮಾನ ತೇಜಸ್ ಮತ್ತು ಶರಣ್ KM. ದ್ವಿತೀಯ ಬಹುಮಾನ ನಿತಿನ್ ಆರ್. ಈ ವಿಭಾಗದ ಚಾಂಪಿಯನ್ ನಶಾನ್ ಅಹಮದ್.
ಬದ್ರಿಯಾ ಹೆಲ್ತ್ ಲೀಗ್, ನಶರ್ ಅಹಮದ್, ಬದ್ರಿಯಾ ಹೆಲ್ತ್ ಲೀಗ್. ದ್ವಿತೀಯ ಬಹುಮಾನ ಪ್ರಥಮ ಬಹುಮಾನಿ ನಶಲ್ ಅಹಮದ್, ಬದ್ರಿಯಾ ಹೆಲ್ತ್ ಲೀಗ್ ಸುರತ್ಕಲ್. ಕೆಜಿ ವಿಭಾಗದ ತುಳುನಾಡ ಕುಮಾರ ಸ್ಪರ್ಧೆಯ ವಿಜೇತರು. ತೃತೀಯ ಬಹುಮಾನ ಅಶ್ವಿನ್ ರಾಮಾಂಜನೇಯ ಅಡ್ಯಾರ್ ಪದಾಳ್. 61 ಕೆಜಿ ವಿಭಾಗದ ತುಳುನಾಡ ಕುಮಾರ ಪ್ರಶಸ್ತಿಯನ್ನ ತೃತೀಯ ಬಹುಮಾನ ಅಶ್ವಿನ್ ರಾಮಾಂಜನೇಯ ಅಡ್ಯಾರ್ ಪದವ್. ದ್ವಿತೀಯ ಬಹುಮಾನ ಗಗನ್ ಶೆಟ್ಟಿ ಶಿವಾಜಿ ಫಿಸಿಕಲ್ ಬೌಲರ್. ಆ ಟೈಟಲ್ ಅನ್ನು ನಾವು ಲಾಸ್ಟಿಗೆ ಕೊಡ್ತಾ ಇದ್ದೇವೆ. ತುಳುನಾಡ ಕುಮಾರಿ 65 ಕೆಜಿ ವಿಭಾಗದ ಪ್ರಶಸ್ತಿ ವಿಜೇತರು. ತೃತೀಯ ಬಹುಮಾನ ಮನೋಜ್ ಶಿವಾಜಿ ಸರ್ಕಸ್ ಬೌಲರ್. ಮೊಹಮ್ಮದ್ ಮಜಾರ್ ಬದ್ರಿಯಾ ಹೆಲ್ತ್ ಲೀಗ್ ಸುರತ್ಕಲ್. ಬದ್ರಿಯಾ ಹೆಲ್ತ್ ಲೀಗ್. ದ್ವಿತೀಯ ಬಹುಮಾನ ದೀಪಕ್ ಶಿವಾಜಿ ಫಿಸಿಕಲ್ ಬೌಲರ್. ಈ ವಿಭಾಗದ ಚಾಂಪಿಯನ್ ಸುಪ್ರೀತ್ ಶಿವಾಜಿ ಫಿಸಿಕಲ್ ಬೌಲರ್. ಸಂಸ್ಥೆಯ ಮಾಜಿ ಅಧ್ಯಕ್ಷರಾದಂಥ ಶ್ರೀತಾ ಯಾಕೂಬ್ ರವರು ನೀಡುವಂತ ಇದ್ದಾನೆ. ಶ್ರೀತಾ ಯಾಕೂಬ್ ಮುಂದಿನ ಪ್ರಶಸ್ತಿಯನ್ನು ನೀಡುವರೆ ತಮ್ಮಲ್ಲಿ ವಿನಂತಿ. ಎಪ್ಪತ್ತ ಕೆಜಿ ವಿಭಾಗದ ತುಳುನಾಡ ಕೇಸರಿ. ತೃತೀಯ ಬಹುಮಾನ ರಕ್ಷಿತ್ ಡಿವಿ ಚಿತ್ರಾಪುರ ಡಟಲ್ ಕಾರ್ಡ್. ಅದೇ ರೀತಿ ರವಿ ಡಿಪಿ ಚಿತ್ರಾಪುರ. ಅದೇ ರೀತಿ ರವಿ ಕೂಡ ಒಂದು ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು. ಈ ವಿಭಾಗದ ರನ್ನರ್ ಅಪ್ ಅನೀಶ್ ಆಂಜನೇಯ ಸಸೀತ್ಲು. 84 ಕೆಜಿ ವಿಭಾಗದ ಪ್ರಶಸ್ತಿ ವಿಜೇತರು. ತೃತೀಯ ಬಹುಮಾನ ಘನ್ಶ್ಯಾಮ್ ಆಂಜನೇಯ ಸಸೀತ್ಲು ನೀಡುವಂತೆ ಗಮನಿಸ್ತಾ ಇದ್ದಾನೆ. ತೃತೀಯ ಬಹುಮಾನ ಘನ್ಶ್ಯಾಮ್ ಆಂಜನೇಯ ಸಸೀತ್ಲು. ಅದೇ ರೀತಿ ಪ್ರಥಮ್ ಡಿವಿಎಚ್ ದಡ್ಡಲ್ ಕಾರ್ಡ್. ದ್ವಿತೀಯ ಬಹುಮಾನ ಅಜಯ್ ವಿಬಿ ಬೆಂಗ್ರೆ. ಈ ವಿಭಾಗದ ಚಾಂಪಿಯನ್ ನಟರಾಜ್ ಶಿವಾಜಿ ಫಿಸಿಕಲ್ ಬೌಲರ್. ನಟರಾಜ್ 84 ಕೆಜಿ ವಿಭಾಗದ ಚಾಂಪಿಯನ್ ನಟರಾಜ್ ಶಿವಾಜಿ ಫಿಸಿಕಲ್ ಬೌಲರ್. ಮುಂದಿನ ಪ್ರಶಸ್ತಿಯಿಂದ ಬದ್ರಿಯಾ ಹೆಲ್ತ್ ಲೀಗ್ನ ಅಧ್ಯಕ್ಷರಾದ ನಿಷದ್ ಆಲಿ ಇವರು ನೀಡುವ ಮುಂದಿನ ಪ್ರಶಸ್ತಿಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಮೇಚೂರು ಕುಸ್ತಿ ಸಂಘದ ಉಪಾಧ್ಯಕ್ಷರು ಬದ್ರಿಯಾ ಹೆಲ್ತ್ ಲೀಗ್ನ ಮಾಜಿ ಅಧ್ಯಕ್ಷರು ವಿನಂತಿಸ್ತಾ ಇದ್ದಾನೆ. ಶಿವಾಜಿ ಫಿಸಿಕಲ್ ಬೌಲರ್ ಪಾಷಾ. ಯೂನುಸ್ ಬದ್ರಿಯಾ ಸ್ಪೋರ್ಟ್ಸ್ ಈ ವಿಭಾಗದ ಮತ್ತೊಂದು ತೃತೀಯ ಬಹುಮಾನಿ. ದ್ವಿತೀಯ ಬಹುಮಾನ ನವೀದ್ ಬದ್ರಿಯಾ ಹೆಲ್ತ್ ಲೀಗ್ ಸುರತ್ಕಲ್. ಈ ವಿಭಾಗದ ಚಾಂಪಿಯನ್ ಬದ್ರಿಯಾ ಹೆಲ್ತ್ ಲೀಗ್ನ ಅಧ್ಯಕ್ಷರು
ದಕ್ಷಿಣ ಕನ್ನಡ ಜಿಲ್ಲಾ ಬೆಂಗಳೂರು ಕುಸ್ತಿ ಸಂಘದ ಕಿಶನ್ ಆಲಿ ಬದ್ರಿಯಾ ಹೆಲ್ತ್ ಲೀಗ್ ಕಿಶನ್ ಆಲಿ ಅವರಿಗೆ ಸುಲ್ತಾನ್ ಪರವಾಗಿ 5,000 ನಗದನ್ನು ನೀಡ್ತಾ ಇದ್ದಾರೆ. ಕಿಶನ್ ಆಲಿ ಅವರಿಗೆ 5,000 ನಗದು ಸುಲ್ತಾನ್ ಪರವಾಗಿ. ಮಾಸ್ಟರ್ ಶಿವಾಜಿ 2019 ಸಹಾಟ್. ಮಾಸ್ಟರ್ ಶಿವಾಜಿ 2019 ಸಹಾಟ್ ಬದ್ರಿಯಾ ಸ್ಪೋರ್ಟ್ಸ್ ದಯಮಾಡಿ ವೇದಿಕೆಗೆ ಬರಬೇಕು. ಈ ಒಂದು ಬಹುಮಾನವನ್ನ ಮೊಯ್ದೀನ್ ಬಾಬಾ ಇವರು ನೀಡುವಂತೆ ವಿನಂತಿಸ್ತಾ ಇದ್ದಾರೆ. ಇವರಿಗೆ ವಿಶೇಷವಾದ ನಗದು ಪುರಸ್ಕಾರ ಕೂಡ ಇದೆ. 10,000 ನಗದನ್ನ ಸುಲ್ತಾನ್ ಅವರು ನೀಡ್ತಾ ಇದ್ದಾರೆ. ವಿಶೇಷವಾಗಿ 10,000 ನಗದನ್ನ ಸುಲ್ತಾನ್ ಅವರು ನೀಡ್ತಾ ಇದ್ದಾರೆ. ಸುಲ್ತಾನ್ ಬೇಗಂ ಕೂಡ ಸಂಘಟನೆಗಳ ಪರವಾಗಿ ಅಮೆಚೂರು ಕುಸ್ತಿ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಜುಲ್ಫಿಕಾರ್ ಅವರ ಸುಪುತ್ರ ಸಹಾಟ್ 2019ನೇ ಸಾಲಿನ ಮಾಸ್ಟರ್ ಶಿವಾಜಿ ಪ್ರಶಸ್ತಿಯನ್ನು ಪಡ್ಕೊಂಡಂತ ಬಾಲಕ. ಮುಂದಿನ ಪ್ರಶಸ್ತಿ ತುಳುನಾಡ ಕುಮಾರ್ 2019. ತುಳುನಾಡ ಕುಮಾರ್ 2019 ನಾಗರಾಜ್ ಡಿಪಿ ಚಿತ್ರಾಪುರ. ನಾಗರಾಜ್ ಡಿಪಿ ಚಿತ್ರಾಪುರ ಪ್ರಶಸ್ತಿ ಪತ್ರ ನಗದು ಅದೇ ರೀತಿಯಾಗಿ ಮಾಜಿ ಶಾಸಕರು ಅತಿಥಿ ಗಣ್ಯರ ಸಮ್ಮುಖದಲ್ಲಿ 2019ನೇ ಸಾಲಿನ ತುಳುನಾಡ ಕುಮಾರ್ ಪ್ರಶಸ್ತಿಯನ್ನು ಪಡ್ಕೊಂಡಂತ ನಾಗರಾಜ್ ಇವರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ. ಎಪ್ಪತ್ತ 74 kg ವಿಭಾಗದ ತುಳುನಾಡ ಪ್ರಶಸ್ತಿ ವಿಜೇತ ನವರಾಜ್ ವೇದಿಕೆಗೆ ಬರುವಂತೆ ವಿನಂತಿಸ್ತಾ ಇದ್ದಾವೆ. ಇದು ಶ್ರೀಯುತ ನವರಾಜ್ ಇವರ 3ನೇಯ ಟೈಟಲ್. ತುಳುನಾಡ ಕೇಸರಿಯನ್ನ 3 ಬಾರಿ ಪ್ರಶಸ್ತಿಯನ್ನು ಪಡ್ಕೊಂಡಂತ ಕ್ರೀಡಾಪಟು ಶ್ರೀಯುತ ನವರಾಜ್ ಶಿವಾಜಿ ಫಿಸಿಕಲ್ ಬೋಳ 3ನೇ ಬಾರಿ ಈ ಒಂದು ತುಳುನಾಡ ಕೇಸರಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಂತ ಕುಸ್ತಿಪಟು. ಆತಿಥೇಯ ಸಂಘಟಕರು 17 ಅಂಕಗಳೊಂದಿಗೆ ಬದ್ರಿಯಾ ಹೆಲ್ತ್ ಲೀಗ್ ರನ್ನರ್ಸ್ ಅಪ್. ತಂಡದ ಸದಸ್ಯರೆಲ್ಲರೂ ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ಪಡ್ಕೊಳ್ಳುವಂತೆ ವಿನಂತಿಸ್ತಾ ಇದ್ದೇವೆ. 17 ಅಂಕಗಳೊಂದಿಗೆ ಈ ಬಾರಿಯ ರನ್ನರ್ಸ್ ಅಪ್ ತಂಡ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ ಬದ್ರಿಯಾ ಹೆಲ್ತ್ ಲೀಗ್. 2019ರ ತಂಡ ಪ್ರಶಸ್ತಿ ಶಿವಾಜಿ ಫಿಸಿಕಲ್ ಬೌಲರ್ 22 ಅಂಕಗಳೊಂದಿಗೆ 2019ನೇ ಸಾಲಿನ ತಂಡ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ ಶಿವಾಜಿ ಫಿಸಿಕಲ್ ಬೌಲರ್. ನಟ ನವರಾಜ್ ಎರಡು 2019ನೇ ಸಾಲಿನ ಸಮಗ್ರ ತಂಡ ಪ್ರಶಸ್ತಿ ಶಿವಾಜಿ ಫಿಸಿಕಲ್ ಬೌಲರ್ 22 ಅಂಕಗಳೊಂದಿಗೆ ಈ ಬಾರಿಯ ತಂಡ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ ಶಿವಾಜಿ ಫಿಸಿಕಲ್ ಬೌಲರ್.
ದಕ್ಷಿಣ ಕನ್ನಡ ಬೆಂಗಳೂರು ಕುಸ್ತಿ ಸಂಘದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ವಿಶೇಷವಾಗಿ ಈ ಒಂದು ವೇದಿಕೆಯಲ್ಲಿ ನಮ್ಮೊಂದಿಗಿರುವಂತಹ